ಕಾಯುತ್ತಿದ್ದೇನೆ. ಕಾದಿರುವಳು ಶಬರಿ ನೀ ಬರುವ ತನಕ. ಒಮ್ಮೆ ನಾನು ಕಣ್ಣುಗಳಿಗೆ ಕಾಣುವುದಕ್ಕಾಗಿ ನನ್ನ ಎದುರುಗಡೆ ಬಾ ನನ್ನ ತಂದೆ. ಇದೋ ನೀ ಬರುವ ದಾರಿಗೆಲ್ಲ ತರಗಲಿಯನ್ನು ಹಾರಿಸಿ ಹಾಗೆ ಮಾಡಿಟ್ಟಿದ್ದೇನೆ. ಯಾಕೆ ಗೊತ್ತೇನೆ, ನಿನ್ನ ಕಾಲುಗಳಿಗೆ ಕಲ್ಲುತ್ತ ಕೂಡದು, ಮುಳ್ಳು ಚುಚ್ಚಬಾರದು ಎಂಬ ಒಂದೇ ಒಂದು ಆಸೆಯಿಂದ ನನ್ನಪ್ಪ. ಯಾವಾಗ ಬರ್ತೀಯ? ಈ ಹಾದಿಯಿಂದ ಬರ್ತೀಯ ಅಲ್ಲ ಆ ಕಡೆಯಿಂದ ಬರ್ತೀಯ? ಓ ನನ್ನ ತಂದೆ ಬಾ ಶ್ರೀರಾಮ. ತಂದೆ, ನನ್ನನ್ನು ಕಾಣುವುದಕ್ಕಾಗಿ ನೀನು ಬರುತ್ತಿರುವೆ. ಓ, ನನಗೀಗ ಅರ್ಥ ಆಯಿತು. ನನ್ನ ಭಕ್ತಿಯ Oh,
ಎಷ್ಟು ಆಯಾಸಗೊಂಡಿದ್ದೀಯೋ ನೀನು. ನೀನು ಬಂದು ಕುಳ್ಳಿರಿಸಿದರೆ ವಿನಃ ಕುಡಿಯುವುದಕ್ಕೆ ಒಂದಿಷ್ಟು ನೀರನ್ನು ನಾನು ಕೊಟ್ಟಿಲ್ವಲ್ಲ. ದೂರಕ್ಕೆ ಹೋಗಿ ಇನ್ನೂ ಸಂಗ್ರಹಿಸಬೇಕಾದ್ರೆ ಇಲ್ಲ, ನೀನು ಬರ್ತೀಯ ಅಂತ ಆವಾಗಲೇ ನೀರನ್ನು ತಂದಿರಿಸಿದ್ದೇನೆ ತನ್ನಪ್ಪ. ನನಗಾಗಿ ಸಂಗ್ರಹಿಸಿ. ಹೌದು ತಂದೆ, ಇದು ಕಾಸಾರಕ್ಕೆ ಹೋಗಿ ನೀರನ್ನು ತಂದಿಟ್ಟಿದ್ದೆ. ನೀನು ಹೊಟ್ಟೆ ತುಂಬ ಈ ನೀರನ್ನು ಕುಡಿ. ಇದು ಬಾಯಾರಿಕೆ ಎಲ್ಲ ಶಮನಗೊಂಡಿದೆ. ಬಾಯಾರಿಕೆ ಹೊಂದಿದರೆ ಹಸಿವು ಕಡಿಯುತ್ತದೆ ಹೇಳದಲ್ಲಪ್ಪ. ಹಾಗೆ ಅಂತ ಹಸಿದಾಗೆಲ್ಲ ತಿನ್ನುವುದಕ್ಕೂ ಸಿಕ್ಕುವುದಿಲ್ವಲ್ಲ. ನಾನು ಕೊಡ್ತೇನೆ. ಬೇಯಿಸಿದ್ದನ್ನು ನಾವು ಇಲ್ಲ, ನಿನಗಾಗಿ ನಿತ್ಯವೂ ಅಲ್ಲಿ ನಿಲ್ಲಿದ್ದ ಬದರಿ ಹಣ್ಣನ್ನೆಲ್ಲ ಒಟ್ಟು ಮಾಡಿ ತಂದಿರಿಸಿದ್ದೇನೆ. ಹೌದು ತಂದೆ. ನಾನು ಇವತ್ತೇ ತರ್ತೇನೆ ಅಂತ ನೀನು ನುಡಿದವಳಲ್ಲ. ಅಲ್ಲ, ಹಾಗೆ ಅಂತ ಈಗ ತಾನೇ ಬಿದ್ದಂತಹ ಫಲಗಳ ಹಾಕಿ ನಾನು ನಿತ್ಯವೂ ಹೀಗೆ ಹಣ್ಣನ್ನು ಸಂಗ್ರಹ ಮಾಡಿಬಿಟ್ಟಿದ್ದೆ. ಆ ಹಳತಾದ ಕೊಳೆತ ಹಣ್ಣನ್ನೆಲ್ಲ ಎಸೆದು ಮಾಗಿದ ಶುದ್ಧ ಹಣ್ಣುಗಳನ್ನೇ ನಿನಗಾಗಿ ತೆಗೆದಿಟ್ಟಿದ್ದೇನೆ. ನೀನು ಸ್ವಲ್ಪ ಕೊಡ್ತೇನೆ, ತಿನ್ನು, ಹೊಟ್ಟೆ ತುಂಬ ತಿನ್ನು. ಇದು ಹೊಟ್ಟೆ ತುಂಬ ಹಾಗೆ ಕೊಡು. ಇಲ್ಲ, ನೀ ಸಂಗ್ರಹಿಸಿದ್ದನ್ನು ತಿನ್ನಬೇಕು ಅಂತ ಹಾಗಲ್ಲ. ನಿನಗೆ ಕೊಡುವ ಹಣ್ಣುಗಳು ಸಿಹಿ ಸಿಹಿಯಾಗಿರಬೇಕದು. ತಿನ್ನದೆ ಹೇಗೆ ತಿಳಿಯುತ್ತದೆ? ಹಾಗಲ್ಲ, ಕೈಯನ್ನು ಕೊಟ್ಟರೆ ಆ ಪಾಪ ನನಗೆ. ಅದಕ್ಕಾಗಿ ಸಿಹಿ ಹಣ್ಣನ್ನೇ ನಾನು ಕೊಡ್ತೇನೆ. ಇದು ಸಿಹಿ ಇದೆ, ಇದನ್ನು ತಿನ್ನು. ಹುಳಿ ಇದು ಬೇಡ. ಇದು ಆಗುವುದಕ್ಕೆ ಬದರಿ ಹೇಳುವುದು. ಹಣ್ಣೇನು ಯಾವ ವರ್ಗದ್ದು ಅಂತ ಗೊತ್ತಾಯಿತು. ಆದ್ರೆ ಈ ಸವಿಯನ್ನು ಮಾತ್ರ ನಾನು ಸವಿದದ್ದು ಹಣ್ಣನ್ನು ತಿಂದು ಬಿಟ್ಟೆಯಾ? ಅಯ್ಯೋ ದೇವರೇ, ಎಂತ ತಪ್ಪು ಕೆಲಸ ಮಾಡಿಬಿಟ್ಟೆ ನಾನು. ನಿನಗೆ ಹಣ್ಣನ್ನು ಕೊಡುವಾಗ ಕಚ್ಚಿ ಕಚ್ಚಿ ಕೊಟ್ಟು ಬಿಟ್ಟನಲ್ಲ. ನನ್ನ ಎಚ್ಚರವನ್ನು ನಿನಗೆ ತಿನ್ನಿಸಿದ ಹಾಗೆ ಆಗಲಿದೆ ನನ್ನಪ್ಪ. ನನ್ನ ಚಿಂತೆ ಅದಕ್ಕಾಗಿಯೇ ನೀನು ವ್ಯತಿಸುವುದು ಹೌದು ಅಂತ ನಿನ್ನ ಮಾತು ಕೇಳಿ ರೋಮಾಂಚಕನಾಗಿ. ಸಣ್ಣ ಮಕ್ಕಳಿಗೆ ಅವರಿಗಿರುವ ರೋಗವನ್ನು ನಿವಾರಿಸುವುದಕ್ಕಾಗಿ ಪೋಷಕಾಂಶಗಳನ್ನು ಕೊಡುವಾಗ ತಾಯಿಯಾದರೂ ಸವಿದು ಕೊಡ್ತಾಳೆ. ಯಾಕೆ ಕೊಡ್ತಾಳೆ ಗೊತ್ತೇ? ಮಗುವನ್ನು ಸವಿಯೇ ಆಗಿರುತ್ತದೆ. ಕೈಯಿದ್ರೆ ಮೊದಲು ನನಗದು ಕಲಿಯಬೇಕು. ಶೈಶವದಲ್ಲಿ ಏನು ಆಡಿದ್ದೇನೋ ಏನು ಮಾಡಿದ್ದೇನೋ ನನಗೆ ನೆನಪಿಲ್ಲ. ಆದರೆ ಈ ಸ್ಥಿತಿಯಲ್ಲಿ ನನ್ನನ್ನು ಶಿಶುವಾಗಿಸಿ ನೀನು ತಾಯಿಯಾಗಿ ಮಾತ್ರ ಅಲ್ಲ, ನೀನು ಕೊಟ್ಟದ್ದು ಎಂದರ ಅನ್ನೋದಕ್ಕೆ ಹೇಗೆ ಸಾಧ್ಯತೆ? ಗೋವತ್ಸ ಒಂದು ಉಳಿದದ್ದನ್ನು ಕ್ಷೀರ ಅಂತ ನಾವು ಕೊಂಡಿದ್ದು ನಿತ್ಯ ಶುದ್ಧವಾದ. ಅದಕ್ಕೆ ಎಂದಿರಲಿಲ್ಲ ಅಂತ ನೀರು ಕೊಟ್ಟ ಹಣ್ಣಿಗೆ ಎಂದಿರುವುದಕ್ಕೆ ಸಾಧ್ಯ ಖಂಡಿತ ಇಲ್ಲ. ಮಾತ್ರ ಅಲ್ಲ, ಒಂದು ಮಾತನ್ನು ಬಲ್ಲವರು ಚೆನ್ನಾಗಿ ಘೋಷಿಸಿದ್ದಾರೆ. ಪರರಿಗಾಗಲಿ ಪರಾಂತರರಿಗಾಗಲಿ ಸವಿಯನ್ನು ಉಣಿಸಬೇಕು ಅಂತ ಯಾರೇನು ಮಾಡಿದ್ರು ಅದು ಎಂಜಲೂ ಆಗುವುದಿಲ್ಲ, ನಿಂದೆಯೂ ಆಗುವುದಿಲ್ಲ. ಅದರ ಸ್ವಾದ ಏನು ಅಂತ ನಾನು ಅನುಭವಿಸಿದ್ದೆ. ಅದಲ್ಲ, ಆ ಹಣ್ಣಿಗೆ ಈ ಮಾಧುರ್ಯವನ್ನು ಕಲ್ಪಿಸಿದಂತಹ ನೀನು ಬಂದಾಕ್ಷಣದಿಂದ ನನ್ನನ್ನು ಎದುರುಗೊಂಡು ಉಪಚರಿಸಿದ ಬಗೆಯಿಂದ ಚಕಿತನಾಗಿ ಹೋಗಿದ್ದೇನೆ. ನನ್ನ ಅನುಜನೂ ಕೂಡ ಯಾರು ದೇವಿ ನನ್ನನ್ನೇ ಕಾಯ್ತಾ ಇದ್ದೆ ಅಂತ ಹೇಳಿದೆ. ನನಗಾಗಿ ಯಾಕೆ ಕಾಯ್ತಾ ಇದ್ದೆ? ಉಪದೇಶ ಮಾಡಿದವರು ಗುರುಗಳು ಅಂತ ಸಾಯಿತು. ಯಾರಾಗುವುದು? ನಿನ್ನ ಹೆಸರೇ ನನ್ನ ತಾಯಿಯ ಯೋಗಿನಿಯಂತೆ ಏಕಾಕಿನಿಯಾಗಿ ಆಶ್ರಮವಾಸಿನಿಯಾಗಿ ಈ ಗೊಂಡಾರಿನ ಮಧ್ಯದಲ್ಲಿ ಇರಬೇಕು ಅಂತಾದ್ರೆ ಏನು ಕಾರಣ? ಅದು ಏನಾಗಬೇಕು?
ಶಬರಪುತ್ರಿಯಾಗಿ ಶಬರಿಯರಿಸಿದ ನೀವು ಮತಂಗ ಶಿಷ್ಯರಾದ ಮಹಾತ್ಮರಾದ ಮತಂಗರ ಕುರಿತು ಕೇಳಿ ಬಂದು ನೀವು ಬೇಗ ಅವರ ಶಿಷ್ಯರಾದ ಅವರೇ ನನಗೆ ಅನುಗ್ರಹಿಸಿದವರು. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎಂಬೊಂದು ತಾರಕ ಮಂತ್ರವನ್ನು ನನಗೆ ಹೇಳಿಕೊಟ್ಟ ಗುರುಗಳವರು. ದಶರಥಾತ್ಮಜನಾಗಿ ನಾನು ಹುಟ್ಟುವುದಕ್ಕೆ ಪೂರ್ವದಲ್ಲೇ ತಾರಕ ಮಂತ್ರವೆನಿಸಿದ್ದ ಆದರೆ ಆ ಮಂತ್ರೋಪದೇಶವನ್ನು ಮಹಾತ್ಮರಾದ ಮಕ್ಕಳಿಂದ ಪಡೆದ ನೀವು ಆ ಮಂತ್ರದಿಂದ ಸಂಪಾದಕವಾದ ಮೂರ್ತಿ ನಾನೇ ಅಂತ ಹೇಳಿದ್ದೇನೆ. ಇದನ್ನು ನೀನು ಹೇಳ್ತಾ ಇದ್ರೆ ನಿನ್ನ ದೇವರನ್ನು ನಿನಗೆ ಕಾಣಲಿಕ್ಕಾಗ್ತದೆ. ಸರಿ, ಆವಾಗ ನನ್ನ ತಂದೆಯ ರೂಪದಲ್ಲಿ ನನ್ನ ದೇವರನ್ನು ಕಾಣಬೇಕು ಅಂತ ಆಶೆಯಿಂದ ಕೇಳಿಕೊಂಡೆ. ದೇವರಲ್ಲಿ ಹಿಂದೆ ಕಂಡವಳಲ್ಲ, ಕಾಣಬೇಕೆಂಬ ಬಯಕೆಯನ್ನು ಬಗೆಯಲ್ಲಿ ಬಂದವಳು. ಯಾವ ಸ್ವರೂಪ ಅಂತ ಖಚಿತ ಇಲ್ಲವಾದ್ದರಿಂದ ಆ ಪ್ರಾಯದಲ್ಲಿ ಆದರ್ಶವೆನಿಸಬಹುದಾದ ತಂದೆಯ ರೂಪದಲ್ಲಿ ಕಥೆ ಜಟಾವತ್ಕಲಧಾರಿಯಾಗಿ ನೀನು ಬಂದಾಗ ನೀನೇ ಆನಂದ ದೇವರು ಅಂತ ತಿಳಿದು ನಿನ್ನನ್ನು ಕೈ ಮುಗಿದು ಬೇಡಿಕೊಂಡೆ ದೇವ. ಇದುವರೆಗೆ ನನ್ನ ಹೃದಯದಲ್ಲಿ ನಿನ್ನ ಮೂರ್ತಿಯ ನಿಲ್ಲಿಸಿ ನಾನು ಭಾವ ಪೂಜೆಯನ್ನು ಮಾಡುತ್ತಾ ಬಂದೆ. ಇನ್ನು ಹಾಗಲ್ಲ, ಇನ್ನು ನನಗೆ ಪ್ರತ್ಯಕ್ಷವಾಗಿ ನಿನ್ನನ್ನು ಕಂಡ ಮೇಲೆ ಇನ್ನೇನು ಬೇಕು ಹೇಳುತ್ತಾರೆ. ಸುದೀರ್ಘಾವಧಿಯಿಂದ ದೇವರಿಗಾಗಿ ಪ್ರತೀಕ್ಷಿಸ್ತಾ ಇದ್ದವಳು ತಾಯಿದೆ. ಈಗ ನನ್ನನ್ನೇ ನೀನು ಆ ಭಾವದಲ್ಲಿ ಕಾಣ್ತೀಯ. ಎಲ್ಲಿ ಕೇಳುತ್ತೇನೆ, ದೇವರನ್ನು ಅಪೇಕ್ಷಿಸುವ ಅನೇಕ ಕಾರಣಗಳಿಗೆ ಅಪೇಕ್ಷಿಸ್ತಾರೆ. ನನ್ನಿಂದ ಏನು ಬೇಕು ಅಂತ ನಿರೀಕ್ಷಿಸ್ತಾ ಏನು ಬೇಡ, ಏನು ಬೇಡ, ನಿನ್ನನ್ನು ಕಾಣಬೇಕೆಂಬ ಒಂದೇ ಒಂದು ಆಸೆ ಇತ್ತ. ಈ ದಿನದವರೆಗೆ, ಈ ಕ್ಷಣದವರೆಗೆ ಕಾಲವನ್ನು ಕಳೆಯುತ್ತಿದ್ದವು. ನಿನ್ನನ್ನು ಕಂಡ ಮೇಲೆ ನನಗಿನ್ನು ಬದುಕು ಹೇಗೆ ಹೇಳುತ್ತದೆ. ನನಗೆ ಈ ಬದುಕು ಸಾಕುವುದಾಗಿದೆ. ನೋಡು, ಜರೆ ಎಂಬ ನರೆ ನನ್ನನ್ನು ಆವರಿಸಿಕೊಳ್ಳಿ, ಚರ್ಮ ಎಲ್ಲ ಸುಟ್ಟುಗಟ್ಟಿ ಚೋದಾಡುತ್ತಿದೆ. ನನ್ನ ಹೃದಯ, ನನ್ನ ಕಣ್ಣು, ನನ್ನ ಮನಸ್ಸು, ನನ್ನ ಮೈ ತುಂಬ ರಾಮ ಬಿಟ್ಟರೆ ಬೇರೇನಿಲ್ಲ ನನ್ನಪ್ಪ. ನಿನ್ನನ್ನೊಂದು ಬಿಟ್ಟರೆ ಬೇರೇನನ್ನು ನಾನು ಬಯಸಿದವಳಲ್ಲ. ಆದ್ದರಿಂದ ಪ್ರತ್ಯಕ್ಷ ನಿನ್ನನ್ನು ಕಂಡ ಮೇಲೆ ಈ ಬದುಕಿ ಗೊತ್ತಿಗೆ ಕೊನೆಯಾಗಲಿ ಅಂತ ನಾನು ನಿನ್ನಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ ನನ್ನಪ್ಪ. ನನಗೆ ಈ ದಾರಿಯನ್ನು ತೋರಿಸಿಕೊಟ್ಟ ನನ್ನ ಗುರುಗಳು ಮೊದಲ ಋಷಿಗಳು ನನಗೆ ಉಪದೇಶವನ್ನು ಮಾಡಿ ಅವರು ಬ್ರಹ್ಮಲೋಕಕ್ಕೆ ಸೇರಿಕೊಂಡಿದ್ದಾರೆ. ಯೋಗಿಗಳು ಅದೇ ಲೋಕವನ್ನು ಸೇರಿಕೊಳ್ಳಬೇಕು ಅಂತ ಆಸೆ. ದೇವಿ ಮೈಯೆಲ್ಲ ಕಿವಿಯಾಗಿಸಿಕೊಂಡು ನಿನ್ನ ಕಥನವನ್ನು ಕೇಳುತ್ತಾ ಪುಳಕಿತಾನಂದ ನಾನು ಮಾತ್ರಲ್ಲ, ತಮ್ಮನ ಅನುಭವ ಯಾಕೆ ಹೇಳಿದ್ದೇನೆ, ಹೀಗುಂಟು ವನಸುಮದ ಸುವಾಸನೆ ನನ್ನಂತಹ ನಾಗರಿಕ ಪ್ರಪಂಚದಲ್ಲಿ ಸಿಗುವುದಕ್ಕೆ ಸಾಧ್ಯ ನಿರೀಕ್ಷೆ. ಹೀಗೂ ಒಂದು ಬದುಕು ಅಗಲುವುದಕ್ಕೆ ಸಾಧ್ಯ ಅಂತ ನೀವು ತೋರಿಸಿ ದೇವರನ್ನು ಸರ್ವಶಕ್ತ, ಸರ್ವಜ್ಞಾನ, ಎಲ್ಲ ಸಾಧ್ಯತೆಯು ಅವನಿಗಳು. ತನಗೆ ಬೇಕಾದಂತೆ ಒಬ್ಬ ಭಕ್ತನನ್ನು ನಿರೂಪಿಸುವ ಸರ್ವಸಮರ್ಥನಾದ ದೇವರಿಗೆ ದೊಡ್ಡ ವಿಷಯವಿರುತ್ತೆ. ಆದರೆ ಅಲ್ಪಶಕ್ತರಾದ ಅಸ್ವತಂತ್ರರಾದಂತಹ ಭಕ್ತರು ಜೀವರು ನಮಗೆ ಬೇಕಾದಂತೆ ನಮ್ಮ ದೇವರನ್ನು ಉಳಿಸಿಕೊಳ್ಳುವುದಿಲ್ಲ. ದೊಡ್ಡ ಸಾಧನೆ, ಅದು ದೊಡ್ಡ ಸಾಧನೆ. ಎಷ್ಟು ದೊಡ್ಡ ಸಾಧನೆಯನ್ನು ನೀನು ಮಾಡಿದ್ದೀರಿ ಅಂತಂದರೆ, ಕಾಲಾಂತರದಲ್ಲಿ ನಡೆದ ಒಂದು ಘಟನೆಯನ್ನು ನಾವು ಕೇಳಿದ್ದು. ದೇವತೆಗಳೆಲ್ಲ ಬಲಿಚಕ್ರವರ್ತಿಯಿಂದ ಪರಾಜಿತರಾದ ಕಾಲದಲ್ಲಿ ದೇವಜನನಿಯಾದಂತಹ ಅದಿತಿ ದೇವಿ ವ್ರತವನ್ನು ಕೈಗೊಂಡಿದ್ದಂತೆ ಪ್ರಯೋಗ. ತೃಪ್ತನಾದ ಭಗವಂತ ಪ್ರತ್ಯಕ್ಷನಾದ ಕಾಲದಲ್ಲಿ ವರ ಏನು ಬೇಕು ಅಂತ ಕೇಳಿದರು. ಮಗನಾಗಿ ನನ್ನೊಂದರದಲ್ಲಿ ಹುಟ್ಟಿ ದೇವತೆಗಳ ದುಃಖವನ್ನು ದೂರೀಕರಿಸಬೇಕು ಅಂತ ಕೇಳಿದಂತೆ ಆ ಮಹಾಮಾನ. ಆ ಕಾರಣಕ್ಕಾಗಿಯೇ ದುರಿದ ಭಗವಂತ ಆ ಅದಿತಿ ಗರ್ಭ ಸಂಭೂತನ ಇಂದ್ರನ ತಮ್ಮನಾದ್ದರಿಂದ ವಾಮನಾಭಿಧಾನವನ್ನು ಹೊತ್ತ ಉಪೇಂದ್ರನ ದೇವರನ್ನು ಮಗುವಾಗಿಸಿದ ಆ ಮಹಾಮಾತೆಯನ್ನು ಲೋಕ ಕೊಂಡಾಡ್ತದೆ. ನನಗೆ ಕಾಣುತ್ತದೆ ಆ ದೇವಜನನಿಯ ಅತಿಥಿಯನ್ನು ಯಾವ ಭಕ್ತನಿಗೂ ಕಡಿಮೆ. ನಿನ್ನ ತಂದೆ ಶಬರ, ನನ್ನನ್ನು ಶಬರ ರೂಪದಲ್ಲೇ ಅಪೇಕ್ಷಿಸಿ ನಿನ್ನ ಭಕ್ತಿಯ ಪ್ರಾಬಲ್ಯ ಹೇಗೆ ಉಂಟುತ್ತದೆ. ನೀನು ಅಪೇಕ್ಷಿಸಿದ ಬಳಿಕ ಹುಟ್ಟಿದ ನಾನು ಯಾವ್ಯಾವುದೋ ಅವಸ್ಥಾಂತರಗಳ ಕ್ರಮ ನಿನಗಾಗಿ ಮತ್ತೆ ಶಬರ ರೂಪವನ್ನು ನೀನಾಡಿದ ಬೇಟೆ ಸಾಧ್ಯ
ಕೈಗೊಳಿಸ್ತಾ ಇದ್ದಾರೆ. ಬೇಟೆಯನ್ನು ಕುಲ ಸಂಸ್ಕೃತಿಯನ್ನು ಬಿಟ್ಟಿದ್ದು ಅಂತ ಅನೇಕರು ಭಾವಿಸಿರುವುದು. ಚೆನ್ನಾಗಿ ಬೇಟೆಯಾಗಿ ಪ್ರತಿಯೊಬ್ಬರು ಬೇಟೆಗಾರರಾಗಬೇಕು ಅಂತ ಇನ್ನೊಂದು ನೋಡಿ ಕಲಿಯಿರಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಯಾರು ವೈರಿಗಳು, ಅಂತರಂಗದ ವೈರಿಗಳನ್ನು ಯಾರು ಚೆನ್ನಾಗಿ ಶಬರರೆನಿಸಿ ಬೇಟೆಯಾಡ್ತಾರೆ ಅವರು ಭಗವತ್ ಸಿದ್ಧಿಯನ್ನು ಶಬರಿಯಾದ ನೀವು ಹೊರಗಿನ ಬೇಟೆಯಿಂದ ಬೇಸತ್ತು ಒಳಗೆ ಬೇಟೆಯಾಡುವುದರಿಂದ ತಲ್ಲೀನಳ ಆ ಕಾರಣದಿಂದಲೇ ಸರಿಯಾಗಿ ಶತ್ರುಗಳೆಲ್ಲರನ್ನು ನಿಗ್ರಹಿಸಿದ್ದರಿಂದ ನಿನ್ನ ದೈವವು ನಿನಗೆ ಒಲಿಯುವಂತಾಯಿತು, ಕಾಣಿಸಿಕೊಳ್ಳುವಂತಾಯಿತು. ಪಾದ ಪ್ರತೀಕ್ಷೆಯಲ್ಲಿ ಹೀಗೊಂದು ಬದುಕು ಸಾಧ್ಯ ಅಂತ ತೋರಿಕೊಳ್ಳುತ್ತದೆ. ದೇವರನ್ನು ಹೀಗೆ ಬರಬೇಕು, ಹಾಗೆ ಬರಬೇಕು ಅಂತ ಹೇಳುವುದು ದೊಡ್ಡದಲ್ಲ. ದೇವರಿಗೆ ಬೇಕಾಗಿ ನಾವು ಸಿದ್ಧಗಳು, ನನಗಾಗಿ ನಾವು ಸಿದ್ಧಗೊಂಡ ಮನೆಯನ್ನು ನೀವು ಹೇಳಿ ಗಾಯ ಆಗಿದೆ, ಮೈಯನ್ನು ಸುತ್ತುಕಟ್ಟಿದೆ, ಜರೆ ಆವರಿಸಿಕೊಂಡಿದೆ, ಮದನದ ಸನ್ನಿಭದ ಬರಲಿ ನಿಮ್ಮ ಒದರಲ್ಲಿರುವ ಮಾಧುರ್ಯೆಯನ್ನು ಸವಿದ ಹಣ್ಣಿನಿಂದ ಉಚ್ಚವನ್ನು ನಿನ್ನ ಗಮನದಲ್ಲಿದ್ದಂತಹ ಗತಿಯ ಸುಮಗತೆ ಏನು ಈಗಲ್ಲ, ಕಾಲಾಂತರದಲ್ಲಿ ಸಜ್ಜನರು ಗುರುತಿಸ್ತಾರೆ. ಭಗವಂತನಿಗೆ ಭಕ್ತಿಯಿಂದ ತನ್ನನ್ನು ತಾನು ಅರ್ಪಿಸಿಕೊಂಡು ಹೀಗುವುದು ಬದುಕುವುದು ಸಾಧ್ಯ ಅಂತ ಲೋಕಕ್ಕೆ ಹೊಸ ಮಾರ್ಗವನ್ನು ತೋರಿಕೊಟ್ಟವರು. ಸೂರ್ಯವಂಶೀಯನಾದ ಬೆಳೆದಂತಹ ಅನಿವಾರ್ಯವಾಗಿ 14 ವರ್ಷ ಅವರಿಂದ ದೂರನಾಗಿ ಇರಬೇಕಾದ ಸಂಗತಿ. ಯಾವಾಗ ಅವರ ಪಾದವನ್ನು ಮತ್ತೆ ಕಂಡೇನೋ ಅಂತ ಪ್ರತೀಕ್ಷೆಯಲ್ಲೇ ಅನುಕ್ಷಣ ಅನುದಿನ ಕಳೆಯುತ್ತಾ ಇತ್ತು. ನೀನು ವ್ಯಕ್ತಿ ನಿನ್ನ ಪಾದ ಪ್ರತೀಕ್ಷೆ ಸಫಲವಾಯಿತು, ನಿನ್ನ ಪ್ರತೀಕ್ಷೆ ಮಾತ್ರ ಸಫಲವಾಗುತ್ತದೆ. ಮೂವರು ತಾಯಿಯರನ್ನು ನಿರೀಕ್ಷಿಸ್ತಾ ಇದ್ದ ನನಗೆ ನಿಮ್ಮನ್ನು ನೋಡಿದಾಗ ಏನನ್ನಿಸಿರುತ್ತವೆ? ಆ ಮೂವರು ತಾಯಿಯರು ಒಟ್ಟಾಗಿ ದರ್ಶನ ಇದ್ದಾರೆ. ಬಿಟ್ಟ ಕಣ್ಣುಗಳಿಂದ ನಿನ್ನನ್ನು ನೋಡುತ್ತಾ ಹಾಡುತ್ತಾ ಆಲೋಕ ಸೇರಿಕೊಂಡರು. ಆಲೋಕ ಸತ್ಯಲೋಕ ಶ್ರೇಷ್ಠವಾದದ್ದು ಅಲ್ಲಗಳಿರುವುದು ಇರುವ ತಾಣವನ್ನು ವೈಕುಂಠೋಪವಾಗಿಸಿದರು. ನಿನ್ನೆ ಈ ಆಶ್ರಮಕ್ಕೆ ಬಂದಾಗ ವೈಕುಂಠ ಇದಕ್ಕಿಂತ ಹೆಚ್ಚಿನ ಆನಂದಪ್ರದಾಯಕ ಆಗಿರಲಾರದಂತ ನನಗನ್ನಿಸ್ತದೆ. ಯಾವ ಲೋಕವನ್ನು ನಿನಗೆ ಸಾಧ್ಯ? ತಪಸ್ಸಿನಿಂದ ಯೋಗದಿಂದ ನಿನ್ನ ಗುರುಗಳು ಗಳಿಸಿದ್ದನ್ನು ನಿರ್ವ್ಯಾಜವಾದ ಭಕ್ತಿಯಿಂದ, ಯಾವ ಅಪೇಕ್ಷೆಯನ್ನು ಹೊಂದದ ಭಕ್ತಿಯಿಂದ ನೀನು ಗಳಿಸುವುದಕ್ಕೆ ಯೋಗ್ಯ ರೀತಿಯಿಂದ ನಿನ್ನ ಗಮನದಿಂದ ಲೋಕ ಆರಾಮ ನಡೆದಿದೆ ನೋಡಿ ನಾವು ಕಾವಲವಾಗ್ತದೆ. ನೋಡಿದ್ದನ್ನು ಹೇಳುವುದಕ್ಕೆ ಮಾತುಗಳು ಹೊರಡುತ್ತಾ ಇಲ್ಲ. ಮೌನ ಪ್ರಿಯವಾಗುವ ಸನ್ನಿವೇಶ. ನೋಡು, ಪ್ರಖರವಾದ ಬೆಳಕನ್ನು ಕಂಡ ಕನ್ನಡಿಗೆ ಕತ್ತಲೆಯ ಆವರಿಸಿದಂತಾಗಿದೆ. ಸತ್ಯ. ಅವಳನ್ನು ಕಾಣ್ತಾ ಇದ್ದ ನಾವು ಕಣ್ಮರೆಯಾದ ಅವಳನ್ನು ಹುಡುಕುತ್ತಾ ಅಂಧಕಾರಕ್ಕೆ ಸಿಲುಕಿದವರನ್ನು ಹೀಗೂ ಒಂದು ಸೊಗಸಾದ ಬದುಕುಂಟು ನಿರೂಪಿಸಿದ್ದಾರೆ. ಏಕಾಕಿನಿಯ ಆಶ್ರಮವಾಸಿನಿಯ ಶಬರವಾಗಿ ಬೆಳೆದಂತಹ ಹಾಗೆ ಯಾವ ಯೋಗಿಗೂ ಕಡಿಮೆಯಿಲ್ಲದ ಬದುಕಿನ ವೈಭವವನ್ನು ಸಾಧಿಸಿ ಸಿದ್ಧಿ ಔನ್ನತ್ಯವನ್ನು ಹೊಂದುವುದಕ್ಕಾಗಿ ಹೊರಟು ಹೋಗುವುದು ಪಾದ ಪ್ರತೀಕ್ಷೆಯಲ್ಲಿ ಇದ್ದೇ ಅಂತ ನಮ್ಮ ಪಾದ ಪ್ರತೀಕ್ಷೆಯಲ್ಲಿ ಅವರು ಇರಬೇಕು ಅಂತಾದರೆ ನಮ್ಮಲ್ಲಿ ದೈವವನ್ನು ಕಾಣಬೇಕು.
ನಮ್ಮಲ್ಲಿ ದೈವವನ್ನು ಹೇಗೆ ಕಾಣುವುದಕ್ಕೆ ಸಾಧ್ಯವಿಲ್ಲ? ನಾವು ಆಚರಿಸಿದ ಸತ್ಯದಿಂದಲಾಗಿ, ನಾವು ಅನುಸರಿಸಿದ ಧರ್ಮದಿಂದ, ಸತ್ಯವನ್ನು ಬಿಡದೆ ಧರ್ಮಾನುಸಾರಿಗಳಾಗಿ ನಡೆದದ್ದರಿಂದ ನಮ್ಮೊಳಗಿನ ದೈವಪಾದ ಸತ್ಯಪಾದ, ಧರ್ಮಪಾದ. ಯಾರೆಲ್ಲ ಸತ್ಯನಿಷ್ಠರಾಗಿ ಧರ್ಮಬದ್ಧರಾಗಿದ್ದಾರೆ ಅವರೊಳಗೆ ದೈವ ತಾನಾಗಿ ಕಾಣಿಸಿಕೊಳ್ಳುತ್ತದೆ ಲೋಕವನ್ನು. ಅವಳು ನಮ್ಮನ್ನು ಕಣ್ಣರಸಿದ ಬಗೆಯಿಂದ ಲೋಕಕ್ಕೊಂದು ಪಾಠ ಉಂಟು. ಯಾರೆಲ್ಲ ತಮ್ಮ ತಮ್ಮೊಳಗೆ ದೈವವನ್ನು ಮನೆ ಮಾಡಬೇಕು, ದೈವ ಮನೆ ಮಾಡಿ ನಮ್ಮೊಳಗೆ ನೆಲೆಸಬೇಕು ಅಂತ ಬಯಸ್ತಾರೆ ಅವರೆಲ್ಲರೂ ಧರ್ಮಚಾರಿಗಳಾಗಿ, ಸತ್ಯನಿಷ್ಠರಾಗಿ, ಧರ್ಮನಿಬದ್ಧವಾದ ಸತ್ಯನಿಷ್ಠವಾದಂತಹ ಪಾದವನ್ನು ನುಡಿಯನ್ನು ಯಾರು ಇರ್ತಾರೋ ಅವರೊಳಗೆ ದೈವ ಇದ್ದು ಅವರಿಗೂ ಅವರ ಮೂಲಕವಾಗಿ ಲೋಕಕ್ಕೂ ಮಂಗಳವನ್ನುಂಟು ಮಾಡುತ್ತದೆ ಎಂಬ ಸಂದೇಶವನ್ನು ಇದನ್ನೇ ಲೋಕೋತ್ತರವಾದದ್ದು ಸ್ಮರಿಸ್ತಾರೆ. ಕಂಡ ಲೋಕಕ್ಕೆ ತಿಳಿ ಹೇಳುತ್ತಾರೆ.